ದೊಡ್ಡಮ್ಮ ಇವಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮುಂಚೆ ಕಾಯಿಸ್ತಾ ಇದ್ದಾರೆ. ಮುಂಚಿ ಅಂದ್ರೆ ತುಳುವಲ್ಲಿ ಮೆಣಸು ಬಜ್ಜಿ ಮಾಡ್ತಾ ಇದ್ದಾರೆ ಅವರು. 4 ಬ್ಯಾಗ್ ತಗೊಬಂದಿದ್ವಾ, ಅದು ಸಾಕಾಗಿಲ್ಲ, ಅದಕ್ಕೆ ಇವಾಗ ಇನ್ನೂ ಒಂದು ಬ್ಯಾಗ್ ಪರ್ಚೇಸ್ ಮಾಡಿದೀವಿ. ಸೊ ನಂದು ನಮ್ಮ ಅಕ್ಕಂದು ಜಯನಗರ 4th ಬ್ಲಾಕಲ್ಲಿ ಒಂದು ಶಾಪಿಂಗ್ ಆಯಿತು, ವಿಂಡೋ ಶಾಪಿಂಗ್. ವಾಟ್ ಎ ಸ್ಮೈಲ್, ಯುನೋ, ವಾಟ್ ಎ ಸ್ಮೈಲ್. ಹಂಗೆ ಕರ್ಗೋಗ್ಬಿಡ್ತಾರೆ ಜನ ಅದನ್ನು ನೋಡಿ. ಅದನ್ನು ಬರ್ತಾ ಇದ್ದಾಳೆ ಮಮ್ಮಿ. ಇವತ್ತು ಸ್ಪೆಷಲ್ ಗುಡ್ ಮಾರ್ನಿಂಗ್. ಎಕ್ಸ್ಟ್ರಾ 3 ಜನ, ನಮ್ಮ ಅಮ್ಮ, ಅಕ್ಕ ಮತ್ತೆ ಸುಘೋಷ್. ಸ್ಪೆಷಲ್ ಗುಡ್ ಮಾರ್ನಿಂಗ್ ಇವತ್ತು. ಆಮೇಲೆ ರೇಯಾನ್ಶ್ ಅಲ್ವಾ? ರೇಯಾನ್ಶ್ ಎಲ್ಲಿದ್ಯಾ? ಮನೆಯಲ್ಲಿ. ಯಾವಾಗ ಹೋಗೋದು ನೀನು ವಾಪಸ್ ಕೆನಡಾಗೆ? ನಾಳೆ ಹೋಗೋದಲ್ಲ ನೀನು? ಅದಕ್ಕೆ ಇವತ್ತು ದೊಡ್ಡಮ್ಮ ಏನೋ ಸ್ಪೆಷಲ್ ಎಲ್ಲ ಮಾಡಿದಾರಂತೆ ಲಂಚ್ಗೆಲ್ಲ. ಎಣ್ಣೆ ದಡ ಮಾಡಿದ್ದಾರೆ, ಹೋಳಿಗೆ ಮಾಡಿದ್ದಾರೆ, ಚಪಾತಿ ಮಾಡಿದ್ದಾರೆ, ಪಲಾವ್ ಮಾಡಿದ್ದಾರೆ, ಪಾಯಸ ಮಾಡಿದ್ದಾರೆ ಅಲ್ಲ? ಸುಘೋಷ್ ನಾಳೆ ನೀನು ನಮ್ ಜೊತೆಗೆ ಬರ್ತೀಯಾ? ಹೋಗೋಣ, ಕೆನಡಾಗ ಹೋಗೋಣ. ಹೋಗೋಣ ರೀ, ಕರ್ಕೊಂಡು ಹೋಗೋಣ. ಎಲ್ಲರೂ ಪಾಸ್ಪೋರ್ಟ್ ಆಗಿದೆ. ಸೊ ತಾತ ಸುಗೋಸು, ನಾನು, ನೀನು, ಅದು ಮತ್ತೆ ಹೋದರೂ ನಾವು ಕೆನಡಾಗ ಹೋಗೋಣ. ಅಪ್ಪ ಇಲ್ಲೇ ಇರಲ್ಲ? ಅಪ್ಪ ಇಲ್ಲೇ ಇರಲ್ಲ? ಯಾಕೆ? ಅಪ್ಪನ ಸಹ ಕರ್ಕೊಂಡು ಹೋಗೋಣ ಒಟ್ಟಿಗೆ, ಓಕೆನಾ? ಸೊ ಇವತ್ತು 15 ತಾರೀಕು, ನಾಳೆ 16. ನಾಳೆ ನಾವು ರಿಟರ್ನ್ ಹೋಗ್ತಾ ಇರೋದು ಕೆನಡಾಗೆ. ಹಾಗೆ ಇವರೆಲ್ಲ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಲಂಚ್ ರೆಡಿ ಮಾಡ್ತಾ ಇದ್ದಾರೆ. ಬಟ್ ನಮಗೆ 1 ತಿಂಗಳು ಹೇಗೆ ಹೋಯ್ತಂತಾನೆ ಗೊತ್ತಾಗಲಿಲ್ಲ. ಅವ್ರ ಮನೆಗೆ ಹೋಗೋದು, ಈ ರಿಲೇಟಿವ್ ಮನೆಗೆ ಹೋಗೋದು, ಆ ರಿಲೇಟಿವ್ ಮನೆಗೆ ಹೋಗೋದು ಅನ್ನೋ ಮಿಡ್ಲಲ್ಲಿ ನಮಗೆ ಸರಿಯಾಗಿ ಮನೇಲಿ ಕೂತಂಗೆ ಆಗಲಿಲ್ಲ. 1 ತಿಂಗಳು ಅಷ್ಟಲ್ಲಿ ನಾವು ಕಮ್ಮಿ ಆಯಿತು ಲೀವ್ ತೊಗೊಂಡಿದ್ದು. ಇನ್ನು ಅಟ್ಲೀಸ್ಟ್ 1.5 ಮಂತ್ 2 ಮಂತ್ ಆದರೂ ನಾವು ಇರಬೇಕಿತ್ತು ಅಂತ ಫೀಲ್ ಆಯಿತು. ಎನಿವೇಸ್ 1 ತಿಂಗಳು ಹೋಯ್ತು, ಇವಾಗ ನಾಳೆ ಹೊರಡೋದು. ಹಾಗಾಗಿ ಇವರೆಲ್ಲ ಇಲ್ಲಿ ಇವಾಗ ಏನೋ ಮಾಡ್ಕೊಂಡು ಕೂತಿದ್ದಾರೆ. ಏನೇನೋ ರೇಂಜ್ ಈಗ ಬೇಡ ಅಂತ ಹೇಳ್ತಿದ್ದಾನೆ ಹೋಗೋದು, ಬಟ್ ಹೋಗ್ಬೇಕಾಗತ್ತಿದೆ. ರೇಂಜ್ ಇಂಡಿಯಾದಲ್ಲೇ ಇರ್ತಾನೆ. ಇಂಡಿಯಾದಲ್ಲೇ ಇರ್ತಾನೆ. ನನ್ನ ಜೊತೆ ಕೆನಡಾ ಹೋಗಲ್ಲ ಅಂತ. ಹೌದು, ನಾವು ಅದರಲ್ಲಿ ಅವ್ನು ಬರ್ತಾನೆ, ನಮ್ಮನ್ನು ಬಿಟ್ಟಿರೋದಿಲ್ಲ ಅವನು. ಸೊ ಹಾಗಾಗಿ ಆ್ಯಂಡ್ ನಾವು ವಿಡಿಯೋನು ಅಷ್ಟೇ, ನಾನು ಒಂದು 10 days ಆಯಿತು ಲಾಸ್ಟ್ ಇದರಲ್ಲಿ ಹಾಕೇ ಇರಲಿಲ್ಲ ನಾನು ಏನನ್ನು. ನನಗೆ ಇಲ್ಲಿ ವಿಡಿಯೋ ಮಾಡ್ಬೋದು, ಆದರೆ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕೋಷ್ಟು ಟೈಮೇ ಇದ್ದಿಲ್ಲ. ಸೊ ಇದನ್ನು ಇವಾಗೆಲ್ಲ ನಾನು ರೀಚ್ ಆದಮೇಲೆ, ಕೆನಡಾ ರೀಚ್ ಆದಮೇಲೆ ಅಪ್ಲೋಡ್ ಮಾಡೋದು ಅಂತ ಕಾಣುತ್ತೆ. ಅಮ್ಮ ಇವಾಗ ಬೇಜಾರು ಮಾಡ್ಕೊಳ್ತಿದ್ದಾರೆ. ನಾವು ಇನ್ನೊಂದು ನೆಕ್ಸ್ಟ್ ಇಯರ್ ಮತ್ತೆ ಬರ್ತೀವಿ. ಸೊ ಅವರು ಎಲ್ಲಿ ಹೋದ್ರು ನಾನು ವಾಪಸ್ ಬರ್ತಾ ಯಾರ ಮುಖನೂ ನೋಡ್ತಾ ಇರಲಿಲ್ಲ. ಅವರೆಲ್ಲ ಒಂಚೂರು ಸ್ವಲ್ಪ ಕಣ್ಣಲ್ಲಿ ನೀರು ಹಾಕೊಂತಾರೆ. ನಂಗೆ ಅದು ಯಾವುದು ನೋಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಸೀದಾ ಹೋಗಿ ಬಿಡೋದು. ಆಮೇಲೆ ಅಲ್ಲಿ ಹೋಗಿ ನೆನೆಸ್ಕೊಳ್ಳೋದಿಲ್ಲ ನಮ್ಮತ್ತೆ ಅಲ್ವೇ? ಅಜ್ಜಿಗೆ ಅಳ್ಬೇಡಿ ಹೇಳು, ಅಜ್ಜಿಗೆ ಅಳ್ಬೇಡಿ ಹೇಳು. ಅಗ್ಗಿ ಮಾಡು ಅಜ್ಜಿನ, ಅಗ್ಗಿ ಮಾಡು ಅಳ್ಬೇಡಿ ಅಂತ. ದೊಡ್ಡಮ್ಮ ಇವಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮುಂಚೆ ಕಾಯಿಸ್ತಾ ಇದ್ದಾರೆ. ಮುಂಚಿ ಅಂದ್ರೆ ತುಳುವಲ್ಲಿ ಮೆಣಸು ಬಜ್ಜಿ ಮಾಡ್ತಾ ಇದ್ದಾರೆ ಅವರು. ಮೆಣಸಿನ ಬಜ್ಜಿ ಆಗ್ತಾ ಇದೆ ಇಲ್ಲಿ. ಯಮ್ಮಿ ಯಮ್ಮಿ. ರೇಂಜ್ ಫೇವ್ರೇಟು ಅದ ರೇಂಜ್? ಆಲ್ರೆಡಿ ಅವನಿಗೊಂದು ಸ್ವಲ್ಪ ಕೆಮ್ಮಿದೆ ಅಲ್ಲ? ಕೆಮ್ಮಿದೆ ಅಲ್ಲ ನಿಂಗೆ? ಬಟ್ ನಾನು ಬಿತ್ತಿಲ್ಲ ಅಂದ್ರೆ ಯಾಕೆ ಟೆಸ್ಟ್ ಮಾಡಿದ್ರೆ ಪರವಾಗಿಲ್ಲ, ಅದು ಈಗ ಕಮ್ಮಿ ಆಗಿದ್ದಲ್ಲ ನಿಂಗೆ. ಏನ್ ಟೆಸ್ಟ್ ಹೇಳು? ಏನ್ ಟೆಸ್ಟ್ ಇದೆ? ಕೋವಿಡ್ ಟೆಸ್ಟ್ ಇದೆ ಅಲ್ಲ? ವೆಲ್ಕಮ್. ಇಲ್ಲಿ ಪುಟ್ಟ ಹಾಕ್ತಾ ಇದ್ದಾರೆ. ಓಕೆ. ಇಲ್ಲಿ ನಮ್ಮ ಗುಳಿಗೆ ಹಾಕ್ತಾ ಇದ್ದಾರೆ. ಓಕೆ. ನೀಚೆ ಬಂದು ಇಲ್ಲಿ ಟೊಮೊಟೊದಮ್ಮ ಎಣ್ಣೆ ಮೆಣಸೆಲ್ಲ ಕಾಯಿಸ್ತಾ ಇರ್ತದೆ. ಹೌದು, ಬಂದಿದ್ರು. ಅವರೇ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿದೆ. ಇದು ಬೆಡ್ರೂಮ್ ನಮ್ದು. ಅಂದ್ರೆ ಇಲ್ಲಿ ನಮ್ಗೆ ಸ್ಪೆಷಲ್ ಗೆಸ್ಟ್ ಇದೆ, ಪುತ್ತೂರಜ್ಜಿ. ಹಾಯ್. ಇಲ್ಲೆಲ್ಲ ರೂಮ್ ಎಲ್ಲ ಮೆಸ್ಸಿ ಆಗಿದೆ ಫುಲ್ಲು. ಯಾಕಂದ್ರೆ ನಾವೆಲ್ಲ ಪ್ಯಾಕಿಂಗ್ ಮಾಡಿ ಇವಾಗೆಲ್ಲ ರೂಮ್ ಆವರಿಸ್ಕೊಂಡ್ಬಿಟ್ಟಿದೀವಿ ನಾವೇ. ಅಷ್ಟು ಬ್ಯಾಗ್ ಇದೆ ಅಲ್ಲ ರೇಂಜ್? ಅಷ್ಟು ಗಲೀಜ್ ಆಗ್ಬಿಟ್ಟಿದೆ ಇವಾಗ ದೊಡ್ಡಮ್ಮ ಮನೆ ಎಲ್ಲ ಅಲ್ವಾ?
ನೆಕ್ಸ್ಟ್ ಇಲ್ಲಿ ಬನ್ನಿ. ಇಲ್ಲಿ? ಇಲ್ಲಿ ದೇವ್ರು ಗೋದಿದೆ Okay. ಶಾಂತಿನಾಥ ಸ್ವಾಮಿದು. ಓಕೆ ಈಗ ಇಲ್ಲಿ ಬನ್ನಿ ಓಕೆ ಕೆಲಸದ ಮನೆ, ಇಲ್ಲಿ ಕೆಲಸ Okay. ಮಾಡೋದು ಸಾಗೋದಪ್ಪ ಕೆಲಸ ಓಕೆ ಮಾಡೋದು. ಈಗ ಇಲ್ಲಿ ಅಪ್ಪ ಇದ್ದಾರೆ ಓಕೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಈಗ ನೆಕ್ಸ್ಟ್ ಇದು ಸುಗೋಸರು ಸುಘೋಷಿದ್ ರೂಮ್ ಅಲ್ಲೂ ನಮ್ದು ಬ್ಯಾಗ್ ಎಷ್ಟೊಂದು ಆಗಿದಲ್ಲ ರೇಂಜ್ 1 2 3 4 5 ಬ್ಯಾಗ್ಸ್ ಫುಲ್ ಗಲೀಜ್ ಆಗ್ಬಿಟ್ಟಿದೆ ಅಲ್ಲ ರೂಮ್ ಎಲ್ಲ. ಇದರ ಒಂದು ಟಾಯ್ಸ್, ಇದೆಲ್ಲ toys. ಆಮೇಲೆ ಇದರ ಬೆಡ್, Okay. ಆಮೇಲೆ ಬ್ಯಾಟ್ ಬಾಲ್, ಓಕೆ ಆಮೇಲೆ ಇದರ ಡಾಲ್ಸ್, ಬುಕ್ಸ್, Okay. ಒಂದು ಬ್ಯಾಗ್, ಆಮೇಲೆ ಒಂದು ರೋಸ್, ಆಮೇಲೆ ಇಲ್ಲಿ ಏನಿದು ಇದು ಬಾಲ್ಕನಿ. ಬಾಲ್ಕನಿ, ಆಮೇಲೆ ದೀಪಾವಳಿದು ಡೆಕೋರೇಷನ್ಸ್ ಇದರ ಓಕೆ ಲೈಟ್ಸ್ ಲೈಟ್ಸ್, ಓಕೆ ಆಮೇಲೆ ಇದು ಹೊರಗಡೆ ಬಾಲ್ಕನಿ ಓಕೆ ಅಷ್ಟೇ. ಅಷ್ಟೇನಾ? ಹಾ. ಸೊ ಇವಾಗ ಏನೇನ್ ಸ್ಪೆಷಲ್ ಮಾಡಿದ್ದಾರೆ ದೊಡ್ಡಮ್ಮ ಅಂತ ನೋಡೋಣ. ನಾನು ಹೇಳ್ತೀನಿ ಹೇಳು. ಏನು ಅಂತ ಅಂದ್ರೆ ಸಾಂಬಾರು ಉಂಟು. ಸಾಂಬಾರಲ್ಲ ಅದು ಪಾಯಸ. ಪಾಯಸ ಏನ್ ಪಾಯಸ ಉಂಟು. ಅದು? ಹಾ? ಏನ್ ಪಾಯಸ ಅದು? ಅದು ಸೇಮೆ ಹೆಸರು ಬೇಳೆ ಪಾಯಸ. ಬೇಳೆ ಪಾಯಸ. ಆಮೇಲೆ ಇಲ್ಲಿ ಸಾಂಬಾರು ಉಂಟು. ಓಕೆ ಸಾಂಬಾರ್. ಆಮೇಲೆ ಇಲ್ಲಿ ಮೆಣಸು ಉಂಟು. ಓಕೆ ಆಮೇಲೆ ಆಮೇಲೆ ಇಲ್ಲಿ ಯಮ್ಮಿ ಯಮ್ಮಿ ಪಲಾವ್ ಇದೆ. ಯಮ್. ಆಮೇಲೆ ಆಮೇಲೆ ಮೊಸರು ಮೊಸರು. ಉಂಟು. ಓಕೆ ಗೋಳಿಗೆ, ಆಮೇಲೆ ಇಲ್ಲಿ ಪಲ್ಯ ಇದೆ. ಪಲ್ಯ ಮೊಸರು ಬಜ್ಜಿ ಇದೆ, ಇದೆ. ಮೊಸರು ಬಜ್ಜಿದೆ, ನೀರಿದೆ, ಆಮೇಲೆ ಗಸಿ ಕೇನೆ ಉಂಟು. ಅವು ತುಳುತ್ತಕ್ಕೆ ಕೇನೆ ಗಸಿ. ಆಮೇಲೆ ಇದು ಬದನೆ ಗಸಿ. ಮಣಲಿ ಕರ್ಕರ ಮಣಲಿ ಪಲ್ಯ ಅಂದ್ರೆ ತೊಂಡೆಕಾಯಿ ಪಲ್ಯ ಅಲ್ವಾ? ಸೊ ಇದೆಲ್ಲ ಯಾರು ಮಾಡಿದ್ದು? ಪದ್ಮದಮ್ಮ, ಪದ್ಮಲತಾ. ಒನ್ ಅಂಡ್ ಓನ್ಲಿ ಅಮ್ಮನ ಅಮ್ಮ, ಹೌದು. ಅಮ್ಮ, ಆಮೇಲೆ ತಿಂದಾದ್ಮೇಲೆ ಐಸ್ ಕ್ರೀಮ್ ಸಿಗುತ್ತೆ ಫಂಕ್ಷನ್. ಇಲ್ಲ ನೋ ಐಸ್ ಕ್ರೀಮ್. ಹೇಳು. ಬಾಳೆ ರೂಟ್ ಉಂಟು ಇವತ್ತು. ಹಾ. ಬಾಳೆ ರೂಟ್ ಉಂಟು ಇವತ್ತು. ಓಕೆ ಓಕೆ ಬೇಡ. ಮನೆಯಲ್ಲಿ ಸೆಕೆಂಡ್ ದೀಪಾವಳಿ ಆಗ್ತಾ ಇದೆ ಇವತ್ತು. ಸೆಕೆಂಡ್ ದೀಪಾವಳಿ ಅಲ್ಲ ರೀ? ನಮ್ಮಕ್ಕ ನಂಗೆ ಎಲ್ಲ ಇಷ್ಟ ಆಗಿರೋದೆಲ್ಲ ತಂದು ತಂದು ತಿನ್ನಿಸ್ತಾ ಇದ್ದಾಳೆ ಇವಾಗ ಸದ್ಯಕ್ಕೆ. ಇಲ್ಲಿ ಗೋಳಿಗಪ್ಪ ತಂದು ತಿನ್ನಿಸ್ತಾ ಇದ್ದಾಳೆ. ಮನೇಲಿ ಮಾಡೋಕ್ಕೆ ಟೈಮ್ ಆಗಿಲ್ಲ, ಇಲ್ಲಾಂದ್ರೆ ಮನೇಲೆ ಮಾಡ್ಕೊಡ್ತಾ ಇದ್ದು. ಬಟ್ ಇವತ್ತು ಹೊರಗಡೆ ಮಳೆ ಜೋರಾಗಿ, ಬೆಂಗಳೂರಲ್ಲಿ 4 ದಿನದಿಂದ ಮಳೆ ಸುರಿತಾ ಇದೆಯಾ. ಸೊ ನಮ್ಗೆ ಹೊರಗಡೆ ಹೋಗೋಕ್ಕಾಗಿಲ್ಲ ಇವತ್ತು. ಹಂಗಾಗಿ ಹೊರಗಡೆ ಹೋಗೋಕ್ಕಾಗದಿರೇನೋ ನನಗೆ ಮನೇಲಿ ಕೊಡ್ತೀನಿ ಅಂತ ಇವಾಗ ಪಾರ್ಸೆಲ್ ತರಿಸಿ ಇವಾಗ ತಿನ್ನಿಸ್ತಾ ಇದ್ದಾಳೆ. ಗೊತ್ತಾಗಿದಾ ಇಲ್ಲ? ಸೂಪರ್. ಅಮ್ಮಂದು ಫೇವ್ರೇಟ್ ಆಕ್ಚುಲಿ ಪಾನಿಪುರಿ ನಮ್ಮ. ಓಕೆ ಬ್ಯಾಕ್ ಇದು ಇಲ್ಲಿ ಹಾಂ ನಾನು ಕೇಳಿ ನಾನು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿದ್ದೆ ಇವತ್ತಷ್ಟೇ. ಫಸ್ಟ್ ಟೈಮ್ ಅಲ್ಲ, ಬೆಂಗಳೂರಿಗೆ ಬಂದ್ಮೇಲೆ 2 ವರ್ಷ ಆದ್ಮೇಲೆ ಇಂಡಿಯಾದಲ್ಲಿ ಹೇರ್ ಕಟ್ ಮಾಡಿದ್ದು ಫಸ್ಟ್ ಟೈಮ್ ಅಲ್ವಾ? ಅದು ಕೆನಡಾ ಹೋದ್ಮೇಲೆ ವಿಂಟರ್ ಇರ್ತದೆ ಅದಕ್ಕೆ. ಹೌದಲ್ಲಿ ಯಾರು ಮತ್ತೆ ಹೋದ್ಮೇಲೆ ಯಾಕೆ ಮಾಡೋದು? ಇಲ್ಲೇ ಮಾಡಿಸ್ಕೊಂಡಿದ್ದೀವಿ ನಾವು ಹೇರ್ ಚಳಿ ಇರ್ತದೆ. ಚಳಿ ಇವಾಗ ಹೋಗಿದ ತಕ್ಷಣ ಅಲ್ಲಿ ವಿಂಟರ್ ಬೇರೆ, ಚಳಿ ಇರುತ್ತೆ. ಯಾರು ಹೋಗ್ತಾರೆ ಚಳಿನಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ಹೇರ್ ಕಟ್ ಎಲ್ಲ ಮಾಡಬೇಕು, ಇಲ್ಲೇ ಎಲ್ಲ ಮಾಡಿ. ಹೌದು. ಇವಾಗ ಸದ್ಯ ಟ್ರಾಫಿಕ್ ಅಲ್ಲಿ ನಿಂತಿದೀವಿ, ಮೂವ್ ಆಗ್ತಿಲ್ಲ ಟ್ರಾಫಿಕ್. ನಮ್ಮ ಬೆಂಗಳೂರು ಟ್ರಾಫಿಕ್. ಹೌದು. ಸೊ ಹಿಂದ್ಗಡೆ ಕೂತ್ಕೊಂಡು ಇವಾಗ ಮಾತಾಡ್ತಾ ಇದ್ದೀವಿ.
ಎಷ್ಟೇ ಟ್ರಾಫಿಕ್ ಇರಲಿ, ಎಷ್ಟೇ ಗಜಿಬಿಜಿ ಇರಲಿ, ನಮಗೆ ಇಷ್ಟ ಆಗೋದು ಬ್ಯಾಂಗ್ಳೂರೇ. ಅಲ್ಲಿ ಎಷ್ಟು ಕ್ಲಿಯರ್ ಆಗಿದ್ರು ಏನಿದ್ರು ನಮ್ದು ಹಾರ್ಟ್ ಇರೋದು ಬ್ಯಾಂಗ್ಳೂರಲ್ಲೇ ಅಲ್ವಾ? ಅಲ್ಲ ರೇಂಜ್ಗೆ ಈಗ ಬ್ಯಾಂಗ್ಳೂರ್ ಇಷ್ಟ ಆಯ್ತಾ ಕೆನಡಾ ಇಷ್ಟ ಆಯ್ತಾ? ಬ್ಯಾಂಗ್ಳೂರ್. ಬ್ಯಾಂಗ್ಳೂರೇ ಚೆನ್ನಾಗಿದೆಲ್ಲ. ಬಂದ್ಬಿಡ ಹಂಗಾರೆ ಬ್ಯಾಂಗ್ಳೂರ್ಗೆ. ಕನ್ನಡ ಸಾಕು ಸಾಕು. ವಾಪಸ್ ಬರೋಣ ನಾವು. ಅದೇನದು ವಾಪಸ್ ಬರೋಣ ಬ್ಯಾಂಗ್ಳೂರ್ಗೆ ನಾವು. ಕೆನಡಾ ಬೇಡ ಅಲ್ಲ, ಸಾಕಾ? ಸಾಕು. ಸಾಕಂತೆ ಅವನಿಗೆ. ಬಟ್ ಅದು ಹೋಗ್ತಿದ್ದೀವಿ. ಹೌದಾದ್ರೂ ಹೋಗ್ತಿದೀವಿ ಈಗ. ಹಂಗೆ ಒಂದೇ ಸಲ ಬರಕ್ ಆಗಲ್ಲ. ಈಗ ಅಲ್ಲೆಲ್ಲ ಬಿಟ್ಟು ಬಂದಿದ್ದೀವಲ್ಲ ಸುಮಾರು, ಅದೆಲ್ಲ ಇದ್ ಮಾಡಿ ಬರ್ಬೇಕಲ್ಲ. ಹೋಗಿ ಆಮೇಲೆ ಬರೋಣ, ಓಕೆನಾ? ಸ್ಕೂಲ್ಸ್ ಇದೆ. ಅದೇ ಸ್ಕೂಲ್ಗೆಲ್ಲ ಹೇಳಿ ಬಂದಿಲ್ಲಲ್ಲ ನೀನು. ಸ್ಕೂಲೆಲ್ಲ ಹೇಳ್ಬಿಟ್ಟು ಬಂದೆ ಆಯ್ತದ, ಒಂದು ನೋಡ್ಕೊತಾ ಇದ್ದಾರ ಅಷ್ಟೇ. ಬರೀ ಟ್ರೆಡಿಷ್ನಲ್ ವೇರೇ ತಗೊಂಡಿದ್ವಿ ಹಬ್ಬಕ್ಕೆ, ಅದಕ್ಕೆ ಇದಕ್ಕೆ ಅಂತ. ಇವತ್ತು ವೆಸ್ಟರ್ನ್ ವೇರ್ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ. ಇವಾಗ ವೇಗಾ ಸಿಟಿ ಅಂತ ಮಾಲಲ್ಲಿ ಲೈಫ್ ಸ್ಟೈಲ್ ಇದ್ರಲ್ಲಿ ಬಂದಿದ್ದೀವಿ. ಇವಾಗ ಶೋರೂಮ್ ಒಳಗಡೆ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ತಗೊಂಡ್ವಿ. ಮುಗಿತಾನೆ ಇಲ್ಲ. ಇನ್ನೊಂದು 2 days ಅಷ್ಟೇ ಇರುತ್ತೆ ನಾವು ಹೋಗೋಕ್ಕೆ. ಶಾಪಿಂಗ್ ಮಾಡ್ತಾನೆ ಇದ್ದೀವಿ. ಅದ್ರ ಮಿಡ್ಲಲ್ಲೂ ರಿಲೇಟಿವ್ಸ್ ಮನೆಗೆ ಹೋಗೋದು ಇದು ಇದಾಗಿದೆ ಅಲ್ಲ ರೀ? ಎಷ್ಟು ಶಾಪಿಂಗ್ ಮಾಡಿದ್ರಲ್ಲ, ಸುಸ್ತಾಗಿದಲ್ಲ ನೀವು? ಎಲ್ಲರಿಗೂ ಸುಸ್ತಾಗಿದೆ. ನಾವು ಎಷ್ಟು ಶಾಪಿಂಗ್ ಮಾಡಿದ್ದೀವಿ ಅಂದರೆ ತೊಗೊಂಡು ಬಂದಿರೋ ಬ್ಯಾಗ್ ಸಾಕಾಗಿಲ್ಲ. 4 ಬ್ಯಾಗ್ ತೊಗೊಬಂದಿದ್ವಾ, ಅದು ಸಾಕಾಗಿಲ್ಲ. ಅದಕ್ಕೆ ಇವಾಗ ಇನ್ನೂ ಒಂದು ಬ್ಯಾಗ್ ಪರ್ಚೇಸ್ ಮಾಡಿದ್ದೀವಿ. ಬ್ಯಾಗ್ ಬೇಕು ಇನ್ನೊಂದು ಅಂತ. ಸೊ ಮೆಟ್ರೋಗೆ ಬಂದು ಬ್ಯಾಗ್ ಪರ್ಚೇಸ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ವಾಪಸ್ಸು. ಸೊ ನಂದು ನಮ್ಮ ಮಕ್ಕಂದು ಜಯನಗರ 4th ಬ್ಲಾಕಲ್ಲಿ ಒಂದು ಶಾಪಿಂಗ್ ಆಯಿತು. ವಿಂಡೋ ಶಾಪಿಂಗ್, ಅದು ಇದು ಅಂತೆಲ್ಲ ಚೆನ್ನಾಗಿರುತ್ತಲ್ವ. ಸೊ ಎಲ್ಲ ಒಂದು ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಬಂದು ಒಂದು ಶಾಪಿಂಗ್ ಮಾಡಿದ್ವಿ ಫುಲ್ಲು. ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಶಾಪಿಂಗ್ ಆಯಿತು. ವಾಟ್ ಎ ಸ್ಮೈಲ್, ಯುನೋ, ವಾಟ್ ಎ ಸ್ಮೈಲ್. ಹಂಗೆ ಕರ್ಗೋಗ್ಬಿಡ್ತಾರೆ ಜನ ಅದನ್ನು ನೋಡಿ. ಬರ್ತಾ ಇದ್ದಾಳೆ ಅದನ್ನೆಲ್ಲ ನೋಡಿದ್ಯಾ? itu pameran berarti sangat berarti. Welcome. ಇಲ್ಲಿ ಪುತ್ರ ತಾತ ಇದ್ದಾರೆ. ಇಲ್ಲಿ ಕುಡಿಕೆ ತಾತ ಇದ್ದಾರೆ. ಇಲ್ಲಿ ಪುತ್ರ ಅಜ್ಜಿ ಇದ್ದಾರೆ. ಇಲ್ಲಿ ಊಟ ಇದೆ.
ಇಲ್ಲಿ ಅಮ್ಮ ದೊಡ್ಡಮ್ಮ ಇದ್ದಾರೆ. ಸೊ ಹೋಮ್ ಟೂರ್ ಅಮ್ಮ ದೊಡ್ಡಮ್ಮ ಹೋಮ್ ಟೂರ್ ಮಾಡ್ತಾ ಇಲ್ಲಿ ಇದ್ಯಾ? ಕೃಷ್ಣಸ್ ಕನ್ನಡ ಬ್ಲಾಗ್ಸ್ ನೋಡಿದ್ದಾರೆ. ಆಮೇಲೆ ಎಣ್ಣೆ ಫ್ರೈ ಮಾಡ್ತಾ ಇದ್ದಾರೆ. ತೋರ್ಬೇಡ, ಶೇಕ್ ಆಗುತ್ತೆ. ಮುಖ ನಡಿ. ಹಲೋ. ಈಗ ಇದರ ಖಬರ್ ಹೊಡ್ತಿದ್ದಾರೆ. ಇಲ್ಲಿ ರಸ್ಕರ್ ಉಂಟು. ಆಗಿಲ್ಲ ಏನು. ಇದು ಬಾಲ್ಕನಿ. ಇಲ್ಲಿ ಒಂದು ಸೈಕಲ್ ಉಂಟು ನೋಡಿ. ಒಳಗಡೆ ಆರು ಮಂದಿಲ್ಲದ. ಈ ರೂಮ್ ಉಂಟು. ಇಲ್ಲಿ ನಮ್ಮ ದೀಪಕ್ಕಿದ್ದಾರೆ, ಅವ್ರು ಬರೋಲ್ಲ. ಇದು ಇಲ್ಲಿ ಬಾತ್ರೂಮು. ಇಲ್ಲಿ ಜಯ ಇದ್ದಾರೆ. ನಮ್ಮ ಶಾಂತಿನಾಥ್ ಸ್ವಾಮಿ ಇದ್ದಾರೆ ಇಲ್ಲಿ ನೋಡಿ. ನಮ್ದು ಶಾಂತಿನಾಥ್ ದೇವ್ರು, ಗಂಟೆ, ಆಚೆ ರೂಮ್ ಆಗಿಲ್ಲ. ಇಲ್ಲಿ ಬೆಡ್ ತರ ಉಂಟು. ಬೆಡ್ ಸಾಕು ಮನೆ. ಅಯ್ಯೋ ರಾಮ. ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಆಗ್ತಂತು.